ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕ ಹುದ್ದೆಯಲ್ಲಿರುವ ಶ್ರೀಮತಿ ಅಮರಮ್ಮ ಪೊಲೀಸ್ ಪಾಟೀಲ್ ರಾಯಚೂರು ಇವರ ಸಮಾಜ ಸೇವೆ ಪರಿಗಣಿಸಿ ಇಂಟರ್ನ್ಯಾಷನಲ್ ವುಮೆನ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂಡ್ ಆರ್ಗನೈಸೇಷನ್ USA ವತಿಯಿಂದ ಅಂತಾರಾಷ್ಟ್ರೀಯ ಮಟ್ಟದ ರಾಷ್ಟ್ರೀಯ ರತ್ನ ಅವಾರ್ಡ್ ದೊರೆತಿದ್ದು, ಅವರಿಗೆ ಕುಟುಂಬ ವರ್ಗದವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಅಧಿಕಾರಿ ವರ್ಗದವರು ಹಾಗೂ ಸಿಬ್ಬಂದಿ ವರ್ಗದವರು, ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತದೆ.